ಆರೋಗ್ಯ ಇಲಾಖೆಯ ಸರ್ಕಾರಿ ನೌಕರನಿಗೆ 6 ತಿಂಗಳಿಂದ ವೇತನ ನೀಡದೆ ಸತಾಯಿಸ್ತಾ ಇದ್ದನ್ನ ಖಂಡಿಸಿ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದಂತಹ ಘಟನೆ ನಡೆದಿದೆ. ಜಲೀಲ್ ಇಬ್ರಾಹಿಂ ಎಂಬುವರು ಮಂಗಳೂರು ನಗರ ಹೊರವಲಯದ ನಾಟೆಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 22 ವರ್ಷಗಳಿಂದ ಕಿರಿಯ ಪ್ರಯೋಗಾಲಯದ ತಾಂತ್ರಿಕ ವಿಭಾಗದ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಜಲೀಲ್ ಇಬ್ರಾಹಿಂ ಬಗ್ಗೆ ಈ ಹಿಂದೆ ಯಾವುದೇ ಇಲಾಖಾ ವಿಚಾರಣೆಯಾಗಲಿ ಗೈರು ಹಾಜರಾಗಲಿ ಇರುವುದಿಲ್ಲ. ಆದರೆ ಕಳೆದ 6 ತಿಂಗಳ ಹಿಂದೆ ಹೊಸದಾಗಿ ನೇಮಕಗೊಂಡ ವೈದ್ಯಾಧಿಕಾರಿಯೊಬ್ಬರು ಚಿಕ್ಕ ಪುಟ್ಟ ಕಾರಣ ತಿಳಿಸಿ ವೇತನ ತಡೆ ಹಿಡಿದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಡಿಸಿ ಸೇರಿ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ಜಲೀಲ್ ಇಬ್ರಾಹಿಂಗೆ ವೇತನ ಮಾಡಲು ಆದೇಶ ನೀಡಿದರೂ ಕೂಡ ಅನಗತ್ಯ ಕಿರುಕುಳ ನೀಡ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿಯಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವೈದ್ಯಾಧಿಕಾರಿ, ಈ ಬಗ್ಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಸಮಗ್ರ ಮಾಹಿತಿ ನೀಡಿದ್ದೇನೆ, ಸೂಕ್ತ ಕ್ರಮಕ್ಕೆ ಪತ್ರ ಬರೆದಿದ್ದೇನೆ ಎಂದಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಹೊಸದಾಗಿ ವೈದ್ಯಾಧಿಕಾರಿಗಳು ಬಂದ ನಂತರ ನಾನು 22 ವರ್ಷಗಳಿಂದ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಜನರಿಗೆ ತುಂಬ ಗುರುತ ಇದ್ದು ಅವರು ನನ್ನ ಹೆಲ್ಪಿಗೋಸ್ಕರ ಬರ್ತಾಯಿದ್ರು. ಅದಕ್ಕೋಸ್ಕರ ಆಗಿರಬಹುದ ಸಾಧ್ಯತೆ ಇದೆ. ನನಗೆ ವೇತನ ಮಾಡ್ತಾ ಇಲ್ಲ. ಅದರ ನಂತರ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅದರ ಆಡಿಯೋ ಕ್ಲಿಪ್ಪು ಕೂಡ ಇದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಹಲವು ಬಾರಿ ಅವರಿಗೆ ವೇತನ ಮಾಡಲಿಕ್ಕೆ ತಿಳಿಸಿದ್ದಾರೆ. ಆದರೂ ಕೂಡ ವೇತನ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದೆ, 3 ಸರ್ತಿ ಮನವಿ ಮಾಡಿದೆ. ಆಯುಕ್ತರಿಗೆ, ಆರೋಗ್ಯ ಇಲಾಖೆ ಇವರಿಗೂ ಮನವಿ ಮಾಡಿದೆ. ಆದರೂ ಕೂಡ ನನ್ನ ವೇತನವನ್ನು ತಡೆ ಹಿಡಿದಿರುತ್ತಾರೆ. ವೈದ್ಯಾಧಿಕಾರಿಗಳಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟೆಕಲ್ ತಂದಿದ್ದೇನೆ. ನಮ್ಮ MLA ಸರ್ UT ಖಾದರ್ ಅವರಿಗೆ ತಂದಿದ್ದೇನೆ ಸರ್. ಅವರು ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಕಳೆದ 4 ತಿಂಗಳಿಂದ ಅವರಿಗೆ ಹೇಳ್ತಾ ಇದ್ದೇನೆ. ಆದರೂ ಕೂಡ ನನಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ ನನಗೆ ವೇತನ ಆಗ್ತಾ ಇಲ್ಲ ಸರ್. ಏನು ಅದೇ ಕಷ್ಟ ಆಗಿದೆ ಸರ್. ತುಂಬ ಕಷ್ಟಪಟ್ಟು ಮಕ್ಕಳ ಫೀಸ್ ಕಟ್ಟದೆ ತುಂಬ ಕಷ್ಟ ಆಗಿದೆ. ಫೀಸ್ ಕಟ್ಟಿಲ್ಲ ಮಕ್ಕಳು. ನಾನು ಹಲವು ಮಂದಿಗೆ ಸಾಲ ಕೊಡಲಿಕ್ಕಿದೆ. ತುಂಬ ಮಂದಿಗೆ ಸಾಲ ಕೊಡಲಿಕ್ಕೆ ಇರೋದರಿಂದ ಕಷ್ಟ ಆಗಿದೆ. ಕೊನೆಯ ಇದು ಅಂತ ಹೇಳಿ ನಾನು ಇಲ್ಲಿಗೆ ಬಂದು ಕೂತ್ಕೊಂಡಿದ್ದೇನೆ.